ಯುವಕನೋರ್ವ ಮೊಬೈಲ್ ಟವರ್ ಏರಿ ಆತಂಕ ಸೃಷ್ಟಿಸಿದಂತಹ ಘಟನೆ ಮುಲ್ಕಿ ಸಮೀಪದ ಕೊಲ್ನಾಡು ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಟವರ್ ಏರಿದವನನ್ನ ಸತೀಶ್ ಎಂದು ಗುರುತಿಸಲಾಗಿದೆ. ಮೊಬೈಲ್ ಟವರ್ಗೆ ಏರಿದಂತಹ ಕಾರಣ ಜನರಿಗೆ ಪುಕ್ಕಟೆ ಮನರಂಜನೆ ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಭೀತಿ ಹುಟ್ಟಿಸಿದ್ದಾನೆ ಈತ. ಶನಿವಾರ ಬೆಳಗ್ಗೆ ಸುಮಾರು 10:30 ಗಂಟೆಗೆ ಯುವಕ ಸತೀಶ್ ಸುಮಾರು 100 ಮೀಟರ್ ಎತ್ತರದ ಮೊಬೈಲ್ ಟವರ್ ಏರಿ ಯುವಕ ಟವರ್ನ ತುತ್ತ ತುದಿಗೆ ಹೋಗಿ ವಿವಿಧ ಚೇಷ್ಟೆಗಳನ್ನು ಮಾಡುತ್ತಾ ಕುಳಿತಿದ್ದು ಕೂಡಲೇ ಸ್ಥಳೀಯರು ಮುಲ್ಕಿ ಪೊಲೀಸರಿಗೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಮುಲ್ಕಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಮೈಕ್ ಮೂಲಕ ಆತನಿಗೆ ಸಮಾಧಾನ ಮಾಡಿ ಕೆಳಕ್ಕೆ ಬರಲು ಪ್ರಯತ್ನಿಸಿದರೂ ಕೂಡ ಪ್ರಯತ್ನ ವ್ಯರ್ಥವಾಗಿದೆ. ಬಳಿಕ ಈತನನ್ನು ಸುರಕ್ಷಿತವಾಗಿ ಕೆಳಗಿಳಿಸಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಅದು ಹೇಳು, ನಿಮ್ಗೆ ಏನ್ ಬೇಕು ಎಲ್ಲ ಸರಿಯನ್ನ ಭೀಮಶಂಕರ ಆಚಾರ ಮಾಡ್ತಾರೆ. ತಲೆ ಕೆಡಿಸೋಬೇಡ, ಫೋನ್ನ ಬಿಸಿ ಜೋರಿದ್ದಂಗೆ ಕಾಣ್ತದ. ಜಾನೇನೋ ದಯವಿಟ್ಟು ನಾನು ನಿಮಗೆ ಸಹಾಯ ಮಾಡ್ತೇನೆ. ದಯಮಾಡಿ ನಿನ್ಗೆ ಏನ್ ತೊಂದರೆ ಅಂತ ಹೇಳು, ನೀನ್ ಸಹಾಯ ಮಾಡ್ತೇನೆ. ಮೆಲ್ಲ ಇಲ್ಲಿ ನೀನು ನಾನು ಭೀಮ ಮಾತಾಡ್ದಣ, ನೀವು ಬಾಗಲಕೋಟೆಯವನಾದ್ರೆ ಎಲ್ಲೇ ಅಲ್ಲಿ ನಿನ್ಗೆ ಏನು ತೊಂದರೆ ಆಗಿದೆ ಹೇಳು. ಸರ್ ಅವ್ನು ತೆಗ್ಗಳ ಅಂತ ಹೇಳ ಸರ್, ನನಗೆ ಪರಿಚಯ. ಹಾ, ಆಲ್ಮೇಲೆ ತೆಗ್ಗಳ್ಳಿ. ನಾವು ಸಿಂಧಿ ತಾಲೂಕೆ ಬಿಜಾಪುರ ಡಿಸ್ಟಿಕ್. ಬಟ್ಟೆ ತರಿಸಿಲ್ಲ ಬಳಗನವ್ರು ಟವರ್ ನ್ಯೂಸ್ ತೊಗೊಳ್ರಿ, ಬರ್ಕೊಂಡ್ರ ಮೊಬೈಲಲ್ಲಿ ಹೊಡ್ರಿ ಬಳಗನವ್ರು ಟವರ್ ನ್ಯೂಸ್ ತೊಗೊಳ್ರಿ. ಹತ್ತಿದೆ ನಾನು ಬಳಗನವ್ರು ಟವರ್ ನ್ಯೂಸ್ ಹೊಡ್ರಿ, ನೀವು ಅದ್ರ ಬರ್ತದೆ. ಮೊಬೈಲಲ್ಲಿ ಹೊಡ್ರಿ ನೀವು ಮೊದಲ.